ಜರಡಿ ಹಿಡಿದ್ರೆ ಒಬ್ಬನು ನಿಲ್ಲಲ್ಲ. ಇಂಥ ಧೈರ್ಯ ಇಲ್ಲದೆ ಇರೋ ಜನ ಹಿಡ್ಕೊಂಡು ಇವನೇನು ಮಾಡ್ತಾನೆ? ಹೌದು ಸರ್, ನೀವು ಹೇಳಿದಂಗೆ ನಮ್ಗೆ ಧೈರ್ಯ ಇರಲಿಲ್ಲ, ಶಕ್ತಿ ಇರಲಿಲ್ಲ, ನಂಬಿಕೆ ಇರಲಿಲ್ಲ. ಸಾವು ನಮ್ಮ ಮೇಲೆ ಕುಣಿದಾಡ್ತಾ ಇತ್ತು. ಆದ್ರೆ ಒಬ್ಬ ಅಡ್ಡ ನಿಂತ ಅಂತ ಅವನ್ನ ಮಾರಿ ಮುಂದೆ ಕತ್ತಗಿರ್ತದಲ್ಲ. ಆವತ್ತು ತುಂಬಾ ವರ್ಷಗಳಾದ್ಮೇಲೆ ಸಾವಿಗೆ ನಾ ಕುಣಿದಾಡಿದ್ವಿ. ಅವನ್ ಕತ್ತಿ ಬೀಸಿದ ರಭಸಕ್ಕೆ ಒಂದು ಗಾಳಿ ಉಟ್ಕೊತು ಸರ್. ಆ ಗಾಳಿ ನರ ಚೆಲ್ದಿರೋ ಪ್ರತಿಯೊಬ್ಬನಿಗೂ ಉಸಿರು ಕೊಟ್ಬಿಡ್ತು. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ್ಗೆ ಅಡ್ಡ ನಿಲ್ಲಕ್ಕೆ ಹೋಗ್ಬೇಡಿ ಸರ್.